ಬೇಕಾದ ಮನದಿಕ್ಕೆ ನಿಮ್ಮಳು ಅದು ನಿನ್ನನ್ನೇ 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 ನೀನಾದೇನವಳೆಂದು ಬಾಳನ್ನು ಮೆಳಗಿದೆ ಬಂದು ನೀನಾದೇನವಳೆಂದು ಬಾಳನ್ನು ಮೆಳಗಿದೆ ಬಂದು ನನ್ನ ಒಡತಿ ಬಾಳ ಗೆಳತಿ ಮನವ ದುಂಡಿ ಬಂದ ನನ್ನ ಪ್ರೀತಿ ಚಂದವು ನನ್ನ ಒಡತಿ ಬಾಳ ಗೆಳತಿ ಮನವ ದುಂಡಿ ಬಂದ ನನ್ನ ಪ್ರೀತಿ ಚಂದವು ನೀನಾದೆ ನನ್ನವನೆಂದು ಬಾಳನ್ನು ಬೆಳಗಿದೆ ಬಂದು ನೀನಾದೆ ನನ್ನವನೆಂದು ಬಾಳನ್ನು ಬೆಳಗಿದೆ ಬಂದು ನನ್ನ ಒಡೆಯ ಬಾಳ ಗೆಳೆಯ ಹೃದಯದಲ್ಲಿ ಬಂದ ನಿನ್ನ ಪ್ರೇಮ ಚಂದರು ನನ್ನ ಒಡೆಯ ಬಾಳ ಗೆಳೆಯ ಹೃದಯದಲ್ಲಿ ಬಂದ ನಿನ್ನ ಪ್ರೇಮ ಚಂದರು ನೀನಾದ ನನ್ನವನೆಂದು ಬಾಳನ್ನು ಬೆಳಗಿದೆ ಬಂದು ನನ್ನ ಒಡತಿ ಬಾಳ ಗೆಳತಿ ಮನದಲ್ಲಿ ಬಂದ ನಿನ್ನ ಪ್ರೀತಿ ಆವತ್ತು ನಾಟ್ಯದಲ್ಲಿ ನಾನು ಸೋಲುವುದಕ್ಕೆ ಮೂಲ ಕಾರಣ ಯಾರು ಕೇಳಿದ್ರೆ ಇವಳೇ ಇದ್ದಾಳೆ. ಇವತ್ತು ನನ್ನ ಬಾಳ ನಾಯಕ ಮಾಡಿಕೊಳ್ಳುವುದಕ್ಕೆ ನಾನು ಮುಂದಾಗ್ತಾ ಇದ್ದೇನೆ, ಆದ್ರೆ ನನ್ನ ಕೈ ತಪ್ಪು ಹೋಗುವುದಕ್ಕೆ ಕಾರಣ ಈ ದೀಕ್ಷಾ ಸಾಗರಿಯೇ ಇದ್ದಾಳೆ. ಆದ್ರೆ ಕೇವಲ ರಂಗದಲ್ಲಿ ಮಾತ್ರ ಅವಳು ನನಗೆ ಸ್ಪರ್ಧೆ ಆದದ್ದಲ್ಲ, ಜೀವನದ ರಂಗದಲ್ಲಿ ಸ್ಪರ್ಧೆಯಾಗಿ ಬರುವುದಕ್ಕೆ ಸಿದ್ಧಳಾಗಿದ್ದಾಳೆ. ಬಿಡ್ತೇನೆ ನಾನು, ಕುಸುಮಾಂಬರಿ ನಾನು. ನನ್ನ ಪಾಲಿಗೆ ಯಾವ ವಸ್ತುವೇ ಆಗಿರ್ಲಿ, ಯಾವ ವ್ಯಕ್ತಿಯೇ ಆಗಿರ್ಲಿ, ಸಿಗುವುದಿಲ್ಲ ಅಂತಂದ್ರೆ ಮತ್ತೊಬ್ಬರಿಗೆ ಸಿಗುವುದಕ್ಕೆ ನಾನು ಬಿಡುವುದಿಲ್ಲ. ಹೌದು, ಅಯ್ಯೋ ದೇವ್ರೆ, ನಾನು ಯಾವ್ದ್ರಲ್ಲಿ ಕಡಿಮೆ ಆಗಿದ್ದೇನೆ ಕೇಳುವುದು ನೀವೇ ಹೇಳಿ. ನಾನು ತೆಳ್ಳಗಿಲ್ವೇ, ಬೆಳ್ಳಗಿಲ್ವೇ, ಬಾಳೆಯ ಹಾಗೆ ನಾನು ಕುಳ್ಳಗಿಲ್ವೇ ಹೇಳಿ. ನನ್ನ ಏನು ಕಡಿಮೆ ಆಗುದು ಕೇಳುವುದು? ಸ್ವಲ್ಪ ಕುಳ್ಳಂದ್ರೆ ಹೀಗಿದ್ದೇನೆ ನಾನು. ಇಲ್ಲ, ಹೌದು, ನೀವು ನೋಡಿ, ನೀವೇ ಹೇಳಿ, ನನಗೆ ಮತ್ತೆ ಯಾರು ಹೇಳಿದ್ರು ಬೇಸರ ಆಗುದಿಲ್ಲ ಆಗಿತ್ತು. ನೀವು ಕುಳ್ಳಗಿದ್ದೆ ಅಂತ ಹೇಳಿದ್ರಲ್ಲ, ನೀವು ನನ್ನನ್ನು ಬಹಳ ಉದ್ದಿದ್ರ ನೀವು ಅಷ್ಟೇ ಅಂತ. ಅದಲ್ಲ ಸ್ವಾಮಿ, ಅದು ಇಷ್ಟು ಚಂದ ಇದ್ದಂತ ನನ್ನನ್ನು ಬಿಟ್ಟು ಹೋಗಿ ಹೋಗಿ ಒಳ್ಳೆ ಕೊಕ್ಕರೆ ಹಾಗೆ ಇಷ್ಟು ಉದ್ದಿದ್ದವಳು ಅವಳನ್ನು ಹೋಗಿ ಪ್ರೀತಿಸಿ ಮುಂದಾಗ್ತಾ ಇದ್ದಳು. ಎಂತ ಹೇಳಬೇಕು ಕೇಳು? ಹೌದಾ? ಅದೇ ಹಾಗೆ, ಅದು ಹಾಗೆ ಆಗುದು. ಈ ಕುಳ್ಳಗಿ ಉದ್ದಗಿದ್ದರು ಕುಳ್ಳ ನೋಡಿ ನಾನಿಷ್ಟು ಕುಳ್ಳಗಿದ್ರೆ ಚಂದ ಇತ್ತ ಅಂತ ಹೇಳ್ಬೋದು. ಅದು ಹಾಗೆ ಸ್ವಾಮಿ, ಪರಿಪೂರ್ಣ ಯಾರು ಇಲ್ಲ ನನಗೂ ಗೊತ್ತುಂಟು. ಅದಲ್ಲ, ಹೋಗಿ ಹೋಗಿ ಇಷ್ಟು ಚಂದದ ಹೆಣ್ಣು ಇರುತ್ತಾ, ನಾನಿರುತ್ತಾ ಹೋಗಿ ಹೋಗಿ ಅವಳನ್ನು ಪ್ರೀತಿಸುವುದಕ್ಕೆ ಮುಂದಾದ್ನಲ್ಲ, ಅವನಿಗೆ ಎಂತ ಹೇಳ್ಬೇಕು ಕೇಳು? ಅವನಿಗೆ ಚಂದದ ಈ ಗಂಧ ಗಾಳಿ ಇಲ್ಲ ಅಂತ ಹೇಳುದು ಹುಡುಗನಿಗೆ ಅವನಿಗೆ. ಆದ್ರೆ ನಾನು ಬಿಡುವುದಿಲ್ಲ ಸ್ವಾಮಿ. ಈ ನಾಟ್ಯದಲ್ಲಿ ಸೋಲಾದ ಏನಂತೆ, ಜೀವನದ ನಾಟ್ಯದಲ್ಲಿ ನಾನು ಗೆಲುವನ್ನು ಸಾಧಿಸಲೇಬೇಕು. ಹಾಗಂತ ಆ ಶ್ರೀನಿಧಿ ನನ್ನನ್ನು ಬಿಟ್ಟು ಆ ಹುಡುಗಿಯನ್ನ ಆ ದೀಕ್ಷಾ ಸಾಗರ ಮದುವೆ ಆಗ್ತಾಳೆ ಅಂತಾದ್ರೆ ಅವ್ರು ನನ್ನ ಜೀವನ ಹಾಳಾದ್ರೂ ತೊಂದರೆ ಇಲ್ಲ, ಅವ ಮಾತ್ರ ಸಂತೋಷವಾಗಿ ಬದುಕುವುದಕ್ಕೆ ನಾನು ಬಿಡುವುದಿಲ್ಲ. ಮೊದಲ ಅಪ್ಪನಲ್ಲಿ ಹೋಗಿ ಕೇಳ್ತಾನೆ. ಜಯ ರಾಮ